ಮಕ್ಕಳ ಗ್ರಾಮ ಸಭೆಗಳು ಪರಿಪೂರ್ಣ ಹಾಗೂ ಪರಿಣಾಮಕಾರಿಯಾಗಿ ಆಗುತ್ತಿಲ್ಲ. ಕಾಟಾಚಾರಕ್ಕೆ ಸಭೆಯನ್ನು ನಡೆಸಿ ಪುಸ್ತಕದಲ್ಲಿ ಬರೆದು ಮುಗಿಸುವ ಕೆಲಸವಷ್ಟು ನಡೀತಾ ಇದೆ. ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸುತ್ತಿಲ್ಲ ಎಂದು ಬಂಟ್ವಾಳ ತಾಲೂಕು ಪಂಚಾಯತ್ ಸದಸ್ಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಂಟ್ವಾಳ ತಾಲೂಕು ಪಂಚಾಯತ್ ಅಧ್ಯಕ್ಷ ಚಂದ್ರಹಾಸ್ ಕರ್ಕೇರ ಅಧ್ಯಕ್ಷತೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಸದಸ್ಯ ಹೈದರ್ ಕೈರಂಗಳ ಈ ಬಗ್ಗೆ ವಿಷಯ ಪ್ರಸ್ತಾಪಿಸಿ ಕಾಟಾಚಾರಕ್ಕೆ ಮಕ್ಕಳ ಗ್ರಾಮ ಸಭೆ ನಡೆಯುವ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ರು. ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯ 4 ಶಾಲೆಗಳಿಂದ ಅಲ್ಲಿನ ಮುಖ್ಯೋಪಾಧ್ಯಾಯರು 4 ಮಕ್ಕಳನ್ನ ಮಾತ್ರ ಕರೆತರುತ್ತಾರೆ. ಶಿಕ್ಷಕರೇ ಮೊದಲೇ ಹೇಳಿಕೊಟ್ಟ ಶಾಲೆಗೆ ಆವರಣ ಗೋಡೆ ಇಲ್ಲ, ಶೌಚಾಲಯ ಇಲ್ಲ ಎನ್ನುವ ಪ್ರಶ್ನೆಯನ್ನಷ್ಟೇ ಮಕ್ಕಳು ಕೇಳುತ್ತಾರೆ. ಮಕ್ಕಳ ಹಕ್ಕುಗಳ ರಕ್ಷಣೆಯ ಉದ್ದೇಶದಿಂದ ನಡೆಯುವ ಮಕ್ಕಳ ಗ್ರಾಮ ಸಭೆಯಲ್ಲಿ ಮಕ್ಕಳು ತಮಗಾಗುವ ತೊಂದರೆಗಳ ಬಗ್ಗೆ ಪ್ರಶ್ನೆ ಕೇಳುವ ಬದಲು ಗ್ರಾಮ ಸಭೆಗಳಲ್ಲಿ ಕೇಳುವ ಪ್ರಶ್ನೆಗಳನ್ನು ಶಿಕ್ಷಕರ ಸೂಚನೆಯಂತೆ ಕೇಳುತ್ತಿದ್ದಾರೆ ಎಂದು ಆರೋಪಿಸಿದರು. ಮಕ್ಕಳ ಗ್ರಾಮ ಸಭೆಯು ಪರಿಪೂರ್ಣ ಮತ್ತು ಪರಿಣಾಮಕಾರಿಯಾಗಬೇಕು ಎಂಬುದಾಗಿ ನನ್ನ ಭಾವನೆ. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಇದು ನಾವು ಹೇಳಬಾರ್ದು, ಕಾಟಾಚಾರಕ್ಕೆ ಅದನ್ನು ಪುಸ್ತಕದಲ್ಲಿ ಬರೆದು ಮುಗಿಸುವಂತ ರೀತಿಯಲ್ಲಿ ಮಕ್ಕಳ ಗ್ರಾಮ ಸಭೆಗಳು ಗೊತ್ತಾಗ್ತಾ ಇದೆ. ಒಂದು ಶಾಲೆಯಿಂದ, ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 5-6 ಶಾಲೆಗಳಿವೆ. ಆ 5-6 ಶಾಲೆಗಳಿಂದ ಒಂದು ಶಾಲೆಯಿಂದ 4 ಮಕ್ಕಳನ್ನ ಒಂದು ಮುಖ್ಯೋಪಾಧ್ಯಾಯರು ಕರ್ಕೊಂಡು ಬಂದು ಅಲ್ಲಿ ಕುಳಿರಿಸಿ, ನಮ್ಗೆ ಕಾಂಪೌಂಡ್ ಇಲ್ಲ, ನಮ್ಗೆ ಇದು ಇವರು ಬರೆದು ಕೊಡುವುದು, ನಮ್ಗೆ ಕಾಂಪೌಂಡ್ ಇಲ್ಲ, ನಮ್ಗೆ ಅಲ್ಲಿ ಗೋಡೆ ಎಲ್ಲ ಸ್ವಲ್ಪ ಇದಾಗಿದೆ, ಈ ರೀತಿಯ ಪ್ರಶ್ನೆಗಳನ್ನು ಕರ್ಕೊಂಡು ಅಲ್ಲಿ ಮಕ್ಕಳ ಗ್ರಾಮ ಸಭೆಯಿಂದ ಮಕ್ಕಳ ಹಕ್ಕುಗಳ ರಕ್ಷಣೆ ಬಗ್ಗೆ ಇರುವಂತಹ ಗ್ರಾಮ ಸಭೆಗಳು. ಮಕ್ಕಳು ನಮ್ಗೆ ಏನಾದ್ರು ದಾರಿವಕರಿಂದ ನಮ್ಗೆ ಏನಾದ್ರು ತೊಂದರೆ ಆಗ್ತಿದೆಯೋ, ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಇರುವಂತಹ ಏನಾದ್ರು ವ್ಯವಸ್ಥೆಗಳಿದೆಯೋ, ಮಾದಕ ವ್ಯವಸ್ಥೆಯಿಂದ ಏನಾದ್ರು ಸಮಸ್ಯೆಗಳಿಗೆ ಬರ್ತಾ ಇದೆಯೋ, ಅಥವಾ ಸರ್ಕಾರಿ ಶಿಕ್ಷಕರು ಏನಾದ್ರು ಸರಿಯಾಗಿ ಕಲಿಸ್ತಿಲ್ಲವೋ, ಅವರು ಹೊಡಿತಾರ ಅಂತಕ್ಕಂಥ ಪ್ರಶ್ನೆ ಕೇಳುವಂತಹ ಮಕ್ಕಳು. ಇದಕ್ಕೆ ಧ್ವನಿಗೂಡಿಸಿದ ವಿಪಕ್ಷ ಸದಸ್ಯ ಯಶವಂತ್ ಪೊಳಲಿ ಅವರು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸುತ್ತಿಲ್ಲ ಎಂದು ಆರೋಪಿಸಿದರು. ಮುಂದಿನ ದಿನಗಳಲ್ಲಿ ಇಂತಹ ಸಮಸ್ಯೆಯಾಗದಂತೆ ಸಂಬಂಧಪಟ್ಟ ಇಲಾಖೆ ಹಾಗೂ ಶಾಲೆಗಳಿಗೆ ಸರಿಯಾದ ನಿರ್ದೇಶನ ನೀಡುವುದಾಗಿ ಕಾರ್ಯನಿರ್ವಹಣಾಧಿಕಾರಿ ರಾಜಣ್ಣ ಸಭೆಗೆ ತಿಳಿಸಿದರು. ಈಗಿನ 18 ವರ್ಷ ಮೇಲಿನ ನಡೆಯುವಂತಹ ಗ್ರಾಮ ಸಭೆಗಳನ್ನು ಸಹ ಮಕ್ಕಳ 18 ವರ್ಷ ಒಳಗಿರುವಂತಹ ಮಕ್ಕಳು ಸಹ ಅವ್ರ ಸಮಸ್ಯೆಗಳು ಅವರದೇ ಆದಂತಹ ಕೆಲವು ಸಮಸ್ಯೆಗಳು ಇದ್ದ ಕಾರಣದಿಂದ ನೇರವಾಗಿ ಅಲ್ಲಿ ಸಾವಾಗಲಿ ಅಂತ ಉದ್ದೇಶಕ್ಕೋಸ್ಕರ ಮಾಡೋದು. ಹಾಗಾಗಿ ನಾನು ಈ ಒಂದು ಸಭೆ ನಿರ್ದೇಶನದಂತೆ ಬಿಒಗೂ ಸಹ ಒಂದು ಗಮನಕ್ಕೆ ತಂದು ಸಂಬಂಧಪಟ್ಟ ಅಲ್ಲಿನ ಶಾಲೆಗಳವರು ಮಕ್ಕಳನ್ನ ಕ್ಲೀನ್ ವ್ಯವಸ್ಥಿತ ರೀತಿಯಲ್ಲಿ ಹಾಜರಾಗುವಂತೆ ಕ್ರಮ ತಗೊಂಡು. ಈ ಸಂದರ್ಭ ಉಪಾಧ್ಯಕ್ಷ ಬಸಾಲಿ, ಸ್ಥಾಯಿ ಸಮಿತಿ ಅಧ್ಯಕ್ಷೆ ಧನಲಕ್ಷ್ಮಿ ಸಿ ಬಂಗೇರ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್ 24/7 ಬಂಟ್ವಾಳ.